ಹರೇ ಕೃಷ್ಣ ಮಾತೆಗಳ ಸ್ವಾಗತ. ಶ್ರೀಮದ್ ಭಾಗವತಂ 2ನೇ ಸ್ಕಂದ 5ನೇ ಅಧ್ಯಾಯ ಶ್ಲೋಕ 3. ಸರ್ವಮಿ ಏತದ್ ಭವಾನ್ ವೇದ ಭೂತ ಭವ್ಯ ಭವತ್ ಪ್ರಭು ಕರ ಆಮಲಕವತ್ ವಿಶ್ವಂ ವಿಜ್ಞಾನ ಅವಸಿತಂ ತವ. ಅನುವಾದ ಬಗ್ಗೆ ಭಾವಾರ್ಥ ಬೈ ಡಿವೈನ್ ವೇಸ್ ಅಭಯ ಚರಣಾನಂದ ಭಕ್ತಿವೇದ ಸ್ವಾಮಿ ಶಿಲಗೋಪಾಲಕಿ ಜೈ. ನನ್ನ ಪ್ರಿಯ ತಂದೆ, ಇವೆಲ್ಲವೂ ನಿನಗೆ ವೈಜ್ಞಾನಿಕವಾಗಿ ಗೊತ್ತು. ಏಕೆಂದ್ರೆ ಹಿಂದೆ ಏನೆಲ್ಲ ಸೃಷ್ಟಿಯಾಯಿತು, ಭವಿಷ್ಯದಲ್ಲಿ ಏನೆಲ್ಲ ಸೃಷ್ಟಿಯಾಗುವುದು, ಅಥವಾ ಈಗ ಏನೆಲ್ಲ ಸೃಷ್ಟಿಯಾಗುತ್ತಿದೆಯೋ ಹಾಗೂ ಬ್ರಹ್ಮಾಂಡದಲ್ಲಿನ ಏನೇನಿದೆಯೋ ಅದೆಲ್ಲವೂ ನೆಲ್ಲಿಕಾಯಿಯಂತೆ ನಿನ್ನ ಮುಷ್ಟಿಯಲ್ಲಿ ಇದೆ. ಎಸ್, ಒಂದಿನ ನಮ್ಮ ಎಂಚ ತೆರಿಯವನ್ನು ಎಸ್ ಏರ್ ಮಾತಾ ಋತಿಕ್ ರೋಷನ್ನ ಕೋಯಿ ಮಿಲ್ ಗಯ ಪಿಕ್ಚರ್ ತೂತಾರೆ. ಎಸ್ ಓಪನ್ ಅನ್ಮ್ಯೂಟ್ ಮಾತೊಂದಲ್ಲ ಯಾನ್ ತುಮ್ ತೂತೆ ಅಪ್ಪ ಕೃಷ್ಣ ಬಗ್ಗೆ ಹಿಡಿತೀಜಿ ಆಲ್ಮೋಸ್ಟ್ 17 ವರ್ಷ ತುಂಬಾ. ಎಸ್ ಎಸ್ ಏರ್ ಅಪ್ಪ ಹಿಂಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ಸುಲಭ ಐಟ್ ಆಯ್ ಒಂಜಿ ಕಂಪ್ಯೂಟರ್ ಒಂಜಿ ಮನ್ಪುವೆ ಕಡೆಕಾಯ ಇಟ್ಟು ತೂಪೆ ಫ್ಯೂಚರ್ ತೂಪೆ ಫ್ಯೂಚರ್ ತೂನಾಗ ಫ್ಯೂಚರ್ ತೂಪೆ ಅಪಗಾಯ ಗೊತ್ತಾಪುಂಡು ನಸೀರ್ ಆಯ್ತ ವಿಲನ್ ನಸೀರುದ್ದೀನ್ ಶಾ ಆಯೆ ఆయన ಕೆರ್ಪಿನ ಗೊತ್ತಾಪ ತುಲೇತ ಪಿಕ್ಚರ್ ಆವಡು ಓಲ್ ಆವಡು ಮೊಕಲು ಭಗವಂತೆ ದಾದ ಮನ್ಪುವೆ ಅಮೇನ್ ಇಮಿಡಿಯೇಟ್ ಮಂತಾರೆ ಬೋಪೆ ನಿಜ ಲೈಫ್ ಅಂಚ ಆಪುಜಿ ಇದು ರಜನಿಕಾಂತ್ ನಿಕ್ಲ ఆయన ಪಿಕ್ಚರ್ ತೂಲೆ 1,000 ಜನಕ್ಕೆ ಒರಿಯೇ ಹಾಕೋನು ನಿಜ ಲೈಫ್ ಆಪುಜಿ ಕೃಷ್ಣಗ ಆಪುಂದು ಮಾತ 10 ರಜನಿಕಾಂತ್ ಆಪೇನು ಅಂಚೊಂದು ಮಾತ ಖಾಲಿ ಪಿಕ್ಚರ್ ಮಾತ್ರ ನಿಜ ಲೈಫ್ ಆಪುಜಿ ಆಂಡ ಕೃಷ್ಣ ಮನ್ಪುನ ಮಾತ ನಿಜ ಲೈಫ್ ಆಪು. ಕೃಷ್ಣಗ್ ದುಂಬು ದಾದ ಆತಂಡು ಪಾಸ್ಟ್ ಅವು ಗೊತ್ತುಂಡ, ಪ್ರೆಸೆಂಟ್ ದಾದಾ ಒಂದು ಅವು ಗೊತ್ತುಂಡ, ಫ್ಯೂಚರ್ ದಾದಾ ನಾವು ಗೊತ್ತುಂಡು. ಒಂದು ನಾರದ ಮುನಿ ಪನ್ಪಿನಿ, ನಾರದ ಮುನಿ ఆయన ಅಮ್ಮೇರ್ ಏರ್ ಬ್ರಹ್ಮಗ್ ಪನ್ಪಿನಿ ನನ್ನ ಪ್ರಿಯ ತಂದೆ ನಿಕ್ಕು ಮಾತ ಗೊತ್ತುಂಡು ವೈಜ್ಞಾನಿಕವಾಗಿ ಗೊತ್ತಿಜಂದಿನ ಓಲೈಜ್ ಮಾತ ಗೊತ್ತುಂಡು ನಿಕ್ಕು ಪಾಸ್ಟ್ ಗೊತ್ತುಂಡು, ನಿಕ್ ಪ್ರೆಸೆಂಟ್ ಗೊತ್ತುಂಡು, ನಿಕ್ ಫ್ಯೂಚರ್ ಗೊತ್ತುಂಡು. ನಿಕ್ ಮಾತ ಗೊತ್ತುಂಡು. ಆಂಡ ಇತ ನಮ್ಮ ಮೂಲೊಂಜಿ ವಿಷಯನೊಂಜಿ ತೆರೆಯ ನೋಡು. ಬ್ರಹ್ಮೆ ಸೆಕೆಂಡರಿ ಕ್ರಿಯೇಟರ್, ಪ್ರಿಡಾಮಿನೇಟರ್ ಕೃಷ್ಣೆ ಪ್ರೈಮರಿ ಕ್ರಿಯೇಟರ್, ಈಸ್ ಅ ಪ್ರಿಡಾಮಿನೇಟರ್. ನಿಖಲು ಅಂದ್ರೆ ಸೆಕೆಂಡ್ ಕ್ಯಾಂಟೋ ಬರ್ಕೊಂಡು ನೆಕ್ಸ್ಟ್ ಚತುಶ್ಲೋಕಿ ಭಾಗವತಂ 9th ಚಾಪ್ಟರ್ ಅವಳು ಬರ್ಕೊಂಡು ಪ್ರಿಡಾಮಿನೇಟರ್ ಬ್ರಹ್ಮನ ರಿಲೇಟೆಡ್ ಅಂಚ ಪ್ರೈಮರಿ ಕ್ರಿಯೇಟರ್ ಕೃಷ್ಣೆ, ಸೆಕೆಂಡರಿ ಕ್ರಿಯೇಟರ್ ಬ್ರಹ್ಮಗ ಕೃಷ್ಣ ಆಥರೈಸೇಷನ್ ಕೊರ್ಪಿನಿ ಎಂಚಮನ್ನ ನಿಖಲು ಇಲ್ಲ ಊರುಡ್ ಜಾಗ ಒಪ್ಪುಂಡು ನಿಖಲು ನಿಕ್ಲ ಮೆಗ್ದಿಗ್ ಇಜ ನಿಕ್ಲ ಪಲ್ಲಾಯಗ್ ನಿಖಲು ಪವರ್ ಆಫ್ ವಾಟರ್ ನಿಕ್ ಕೊರ್ಪಾರ. ಎಸ್ ಯಾನ್ ಅವಳು ಪೂಜಿ ನಿಕ್ಕು ಸೈನ್ ಮಾತು ಪರ್ದು ಕೊರ್ಪಾರ, ನಿಕ್ಲ ಫ್ಲಾಟ್ ಸೇಲ್ ಮನ್ಪಾರ ದಾಲ ಅಪಗ ನಿಕ್ಲ ಪರವಾದ ಅಕುಲ್ ಮನ್ಪುವೆ
ಅಂಚನೆ ಕೃಷ್ಣನ ಪರವಾದ ಕೃಷ್ಣೇ ಬ್ರಹ್ಮನ ಎಂಪವರ್ ಮನ್ಪುನು ಎಂಪವರ್ ನಿಕ್ ಎಂಪವರ್ ಗೆ ಒಂದು ಎಕ್ಸಾಂಪಲ್ ಬಂತ ಓರ ಪ್ರಭುಪಾದ್ ಅರ್ನ ಶಿಷ್ಯರಿಗೆ ಬಂಪಿನಿ ಅರ್ಕೇನು ಪ್ರಶ್ನೆಗೇನು ಹೂ ಇಸ್ ಗ್ರೇಟ್ ಹನುಮಾನ್ ವೆಂಟ್ ಫಾರ್ ಲಂಕಾ just by jumping, whereas Rama went by putting stones to the ocean. Who is great? Abaga Prabhupada share Dalamani Puja. Next Prabhupada one better. Chaitanya Mahaprabhu was Krishna himself, or Krishna, whereas Haridas Thakur was Brahma. ಹರಿದಾಸ್ ಠಾಕೂರ್ ದಿನಕ್ಕೂ ನೂತ ಸಂಪತ್ತು ಮಾಲೆ ಬಂದಿದ್ದಾರೆ. ಚೈತನ್ಯ ಮಹಾಪ್ರಭು ಪುನಃ 3 ಲಕ್ಷ ನಾಮ. ಚೈತನ್ಯ ಮಹಾಪ್ರಭು 54 ರೌಂಡ್ ಪುನಃ 1 ಲಕ್ಷ ನಾಮ. ಕೆಲವು ಸತಿ 120 ಅಂದ್ರೆ 2 ಲಕ್ಷ ನಾಮ ಅಪ್ರೂವ್ ಅಂಚೆ ಪ್ರಭುಪಾದಕ್ಕೆ ಏನು ಎಸ್ ಇಸ್ ಗ್ರೇಟ್ 3 ಲಕ್ಷ ನಾಮ ಅನ್ಪುನ ಗ್ರೇಟ 1 ಲಕ್ಷ ನಾಮ ಅನ್ಪುನ ಗ್ರೇಟ ಚೈತನ್ಯ ಮಹಾಪ್ರಭು ಗ್ರೇಟ ಬ್ರಹ್ಮ ಗ್ರೇಟ ಹರಿದಾಸ್ ಠಾಕೂರ್ ಗ್ರೇಟ अब मनी पूजे नेक्स्ट प्रभुपाद वन पेर नेक्स्ट प्रभुपाद वन बेनी चैतन्य महाप्रभु अंतेर पृथ्वी ते आचे नगरादि ग्राम सर्वत्र प्रचारो ಎಲ್ಲ ಮೂರ ನಾಮ ಮಾತಕಡೆಟ್ಲ ಪೃಥ್ವಿದ ಮಾತಕಡೆಟ್ಲ ಈ ಎನ್ನ ನಾಮ ಪ್ರಚಾರ ನಾಮ ಸಂಕೀರ್ತನ ಪ್ರಚಾರ ಆಪನೊಂದು ಒಂದು ಚೈತನ್ಯ ಮಹಾಪ್ರಭು ಪ್ರೆಡಿಕ್ಷನ್ ಅಂದ್ರೆ ಚೈತನ್ಯ ಮಹಾಪ್ರಭು ಅಂತೆರ್ ಅರ್ನ ಈ ಮಧ್ಯದಲ್ಲಿ ಇಲ್ಲಡು ಭಾರತದ ಮಾತ ಕಡೆಗಳಾರು ಸಂಕೀರ್ತನ ಸ್ಟಾರ್ಟ್ ಮಾಡ್ತಾರೆ ಇಡೀ ಇಂಡಿಯಾ ಸ್ಟಾರ್ಟ್ ಮಾಡ್ತಾರೆ ಪ್ರಭುಪಾದ ಪೇರು ಚೈತನ್ಯ ಮಹಾಪ್ರಭು ಖಾಲಿ ಇಂಡಿಯಾ ಸ್ಟಾರ್ಟ್ ಮಾಡ್ತೀನಿ ನಾನು ಇಡೀ ವರ್ಲ್ಡ್ ಸ್ಟಾರ್ಟ್ ಮಾಡ್ತೀನಿ ಪ್ರಭುಪಾದ ಅಡಿಗೆ ಹೆಲ್ಪ್ ಸ್ಟಾರ್ಟ್ ಮಾಡ್ತೀನಿ ಪ್ರಭುಪಾದ ಪೇರು ಕೃಷ್ಣ ಎಂಪವರ್ಸ್ ಈಸ್ ಡಿವೋಟಿ ಕೃಷ್ಣ ರಾಧವನ್ ಎಂಪವರ್ ಪನ್ನಾಗ ಕೃಷ್ಣ ಆಯನ ಭಕ್ತರಿಗೆ ಆರ್ ಜಾಸ್ತಿ ಶಕ್ತಿ ಕೊಡ್ಬೇಕು ಆರ್ ಜಾಸ್ತಿ ಶಕ್ತಿ ಕೊಡ್ಬೇಕು ಅಂಚ ಅದು ಮೂಲು ಈ ಶ್ಲೋಕ ನಮ್ಮ ಇಂಚಿನ ತಿರುಗಡು ಬಂದಾಗ ಬ್ರಹ್ಮಗ್ ನಾರದ ಮುನಿ ಬಂದ್ಬಿನಿ ನಾರದ ಮುನಿನ ಬ್ರಹ್ಮ ನಮಗೆ ನಾರದ ಮುನಿ ಅಂಚೈತೆ ನಾರದ ಮುನಿ ಬಂದ್ಬಿನಿ ಅಪ್ಪ ತಂದೆ ಇರಿಗೆ ಮಾತ ಗೊತ್ತುಂಡು ಇರಿಗೆ ಪಾಸ್ಟ್ ಗೊತ್ತುಂಡು ಇರಿಗೆ ಪ್ರೆಸೆಂಟ್ ಗೊತ್ತುಂಡು ಇರಿಗೆ ಫ್ಯೂಚರ್ ಗೊತ್ತುಂಡು ఒక బ్రహ్మాండ దాదమాత ఉండు అవమాతేరిన ముష్టిరుండు నెల్లికాయదల ನೆಕ್ ಒಂದು ಶ್ಲೋಕ ಉಂಡು ಭಗವದ್ಗೀತೆದ ಶ್ಲೋಕ ಒಂದು 15ನೇ ಅಧ್ಯಾಯದ 13ನೇ ಶ್ಲೋಕ ಗಾಮಾವಿಶ್ಯ ಚ ಭೂತಾನಿ ಧಾರಯಾಮಿ ಅಮೋಜಸ ಪುಷ್ಣಾಮಿ ಚೌಷಧೆ ಸರ್ವ ಸೋಮಭೂತ್ವ ರಸಾತ್ಮಕ ಈ ಶ್ಲೋಕ ಬಂದ್ಬಿನಿ ಓಜಸ ಬಂದಾಗ ಪ್ರತಿಯೊಂದಿಲ್ಲ ಎನ್ನ ಕಂಟ್ರೋಲ್ ಉಂಡು ಕೃಷ್ಣ ಬಂದ್ಬಿನಿ ಹೆಂಚ ಬಂದಾಗ ನಿಕುಲಿತ ಕರ್ಬನ್ ಪತೋನ್ಲೆ ಬಗ ತಿರ್ತಿರೋ ಮ್ಯಾಗ್ನೆಟ್ ದಿಲೆ ಅವು ಪತು ದಾದಾಪು ಕರ್ಬ ಮ್ಯಾಗ್ನೆಟಿಕ್ ಅಂಟುಂಡು ಅಂಚನೆ ಸೂರ್ಯಾಸ್ತ ಸೂರ್ಯ ಉದಯ ಚಂದ್ರನ ಉದಯ ಬೊಕ್ಕ ಈ ಬೇತೆ ಬೇರೆ ಸೀಸನ್ ನೆಟ್ ವೈಟ್ ನಮ್ಮ ಕುಕ್ಕುದೆಟ್ಟು ಪೂ ಬರ್ಪಿನಿ ಬೊಕ್ಕ ಫಲ ಆಪಿನಿ ಬೊಕ್ಕ ನೀರು ಫ್ಲೋ ಆಪಿನಿ ಪ್ರತಿಯೊಂದಿಲ್ಲ ಭಗವಂತನ ಕಂಟ್ರೋಲ್ ಉಂಟು ಎಂಚ ನಮ್ಮ ಮ್ಯಾಗ್ನೆಟ್ ಅಡಿಗಿದ ಮೇಲ್ ಕರ್ಬದಿ ನಾವು ಎಂಚ ಅಂಚನೆ ನನ್ನ ಓಜಸ ಅಂತ ಅವಳು ಬಂದ ಪ್ರತಿಯೊಂದಿಲ್ಲ ಎನ್ನ ಕಂಟ್ರೋಲ್ ಉಂಟು ಅಂಚನೆ ಮೂಲು ಪ್ರತಿಯೊಂದಿಲ್ಲ ಏನೇನಿದು ಅದೆಲ್ಲವೂ ನೆಲ್ಲಿಕಾಯಿ ನನ್ನ ಮುಷ್ಟಿಯಲ್ಲಿ ಇದೆ ದಯಬನ್ನ ಮೂಲು ಬ್ರಹ್ಮಗ್ ಕೃಷ್ಣ ಎಂಪವರ್ ಮಂದೆ ಸೆಕೆಂಡರಿ ಕ್ರಿಯೇಟರ್ ಆನ್ ಮೈ ಬಿಹಾಫ್ ಎನ್ನ ಪರವಾದ ಈ ವ್ಯವಸ್ಥೆ ಮನ್ಕುಲ ಒಂದು ಮಾತೆಗಳ ಕೊರ್ಪುಜೆ ಭಗವಂತ ಒಂದನೇ ಜನ ಮತ್ತೆ ತೇರ ನೋಡು ನಾಯಿ ಪೂಜೆ ಕೊರ್ಪುಜೆ ಫಸ್ಟ್ ಯು ಡಿಸರ್ವ್ ದೆನ್ ಯು ಡಿಸೈರ್ ಪ್ರಪೋದೇಬಲ್ ಬಂದಿನಿ ಫಸ್ಟ್ ಯು ಡಿಸರ್ವ್ ದೆನ್ ಯು ಡಿಸೈರ್ ಬನ್ನದಾದ ಫಸ್ಟ್ ನಂಗೆ ಅರ್ಹತೆ ಪೋಡಿಗೆ ಬೊಕ್ಕ ನಮ್ಮ ಇಚ್ಛೆ ಮನ್ಪೋಡು ಇತ್ತೆ ಎಂಚೆ ನಮ್ಮನ್ನ ಕಲಿಯುಗಾಡು ನಂಗೆ ಅರ್ಹತೆ ಇಜ್ಜಿ ಕ್ವಾಲಿಫಿಕೇಶನ್ ಇಜ್ಜಿ ನಮ್ಮ ಇಚ್ಛೆ ಮನ್ಪೋಡು
ಬ್ರಹ್ಮಗೆ ಕ್ವಾಲಿಫಿಕೇಶನ್ ಉಂಟು, ಐಕಿಂಚಿನ ಉನ್ನತ ಜವಾಬ್ದಾರಿ ಕೊಡ್ತೆ ಭಗವಂತ. ಇಂಚಿನ ಕೊರ್ಪುಜೆ ಇಂಚಿನ ಮತ ಮಲಮಲ ರೆಸ್ಪಾನ್ಸಿಬಿಲಿಟಿ ಕೊರ್ಪುಜೆ ಭಗವಂತ ದಾಯ್ ಕೊರಡು ದಾಯ್ ಬನ್ನಗ ಎಸ್ ಈಸ್ ಎ ಕ್ವಾಲಿಫೈಡ್ ಅಂಚೆ ಪ್ರಭುದ ಫಸ್ಟ್ ಯು ಡಿಸರ್ವ್ ದೆನ್ ಯು ಡಿಸೈರ್ ಎಸದ ಭಾವಾರ್ಥದೂಕ. ಬ್ರಹ್ಮನು ಅಭಿವ್ಯಕ್ತ ಜಗತ್ತು ಹಾಗೂ ಬ್ರಹ್ಮಾಂಡದೊಳಗಿನ ಪ್ರತಿಯೊಂದರ ಸೃಷ್ಟಿಕರ್ತ. ಬ್ರಹ್ಮೆ ಸೃಷ್ಟಿಕರ್ತ ಅಂಡ ಪ್ರೈಮರಿ ಅರ್ಥ ಸೆಕೆಂಡರಿ ಒಂದು ಮತ ಬೊಕ್ಕಲ ಬೊಕ್ಕಲ ಬಂದ್ರೆ ಕೆಲವರು ಬಿವಿಲ್ಡರ್ ಹಾಕ್ಯಾರ. ಬ್ರಹ್ಮೇನೆ ಮೀನ್ ಬ್ರಹ್ಮ ಮೀನ್ ಬ್ರಹ್ಮನ ಪಿದಾಯ್ಡು ಪಿರಾವುಡು ಉಲ್ಲೆ ಏರು ಕೃಷ್ಣ ಅಂಡ ಬ್ರಹ್ಮನ ಎಂಪವರ್ ಮಂದೆ ಭಗವಂತೆ. ಆದ್ದರಿಂದ ಭೂತಕಾಲದಲ್ಲಿ ಏನಾಯಿತು ಉಲ್ಲೆ ಭೂತಕಾಲ ದುಂಬುದಾದ ಆಂಡು ಮೊಕ ನೆಕ್ಸ್ಟ್ ಭೂತಕಾಲದಲ್ಲಿ ಏನಾಯಿತು, ಭವಿಷ್ಯದಲ್ಲಿ ಏನಾಯಿತು ಹೋಯ್ತಾ ನಿಂಗೆ ಪಂಡೆ ಪಿಕ್ಚರ್ ಓ ಕೊಯ್ ಮಿಲ್ಗ ಪಿಕ್ಚರ್ ಐಟ್ ಭವಿಷ್ಯ ಕಾಲದಲ್ಲಿ ದಾದಾಪು ಅವು ಗೊತ್ತಾವ ನಾ ಇಮಿಡಿಯೇಟ್ ಬೇಕಾಗ ಮಾತ್ರ ತರ್ಪ ಒಂದು ಮಾತ ಖಾಲಿ ಪಿಕ್ಚರ್ ಮಾತ್ರ ನನ್ನ ಕೃಷ್ಣಂಗೆ ನಿಜವಾದ ಗೊತ್ತಾವ ಭವಿಷ್ಯದಲ್ಲಿ ಏನಾಗ್ತದೆ ಹಾಗೂ ವರ್ತಮಾನದಲ್ಲಿ ಏನಾಗ್ತದೆ ಇತ್ಯದಾದ ಅವನು ಎಂಬುದೆಲ್ಲ ಅವನಿಗೆ ಗೊತ್ತು. ಹೇಗೆ ಬ್ರಹ್ಮ ಮೂರು ಮುಖ್ಯ ಅಂಶಗಳು ಎಂದರೆ ಜೀವಿ, ಇಂದ್ರಿಯ ಗೋಚರ ಜಗತ್ತು ಮತ್ತು ನಿಯಂತ್ರಕನು. ಎಲ್ಲರೂ ಭೂತ ಭವಿಷ್ಯ ಮತ್ತು ವರ್ತಮಾನಗಳಲ್ಲಿ ನಿರಂತರವಾಗಿ ಕ್ರಿಯಾಶೀಲರಾಗಿರುತ್ತಾರೆ. ಎಸ್ ನಿಮಿಷ ಎಸ್ ಮೂಜಿ ಅಂಶ ಪ್ರಿನ್ಸಿಪಲ್ಸ್ ಫಸ್ಟ್ದ ಜೀವಿ ಬೊಕ್ಕ ಇಂದ್ರಿಯ ಗೋಚರ ಜಗತ್ತು ನಮ್ಮ ಈ ಫಿನಾಮಿನಲ್ ವರ್ಲ್ಡ್ ಬೊಕ್ಕ ಕಂಟ್ರೋಲರ್ ಜೀವಿ ಬೊಕ್ಕ ಈ ನಮ್ಮ ಈ ಪ್ರಕೃತಿ ಜಗತ್ತು ಬೊಕ್ಕ ಕಂಟ್ರೋಲರ್. ಎಲ್ಲರೂ ಭೂತ ಭವಿಷ್ಯ ಮತ್ತು ವರ್ತಮಾನ ನಿರಂತರವಾಗಿ ಕ್ರಿಯಾಶೀಲರಾಗಿರ್ತಾರೆ. ಹಾಗೂ ಸಾಕ್ಷಾತ್ ನಿರ್ವಾಹಕನು ಅಂಗೈಯಲ್ಲಿನ ನೆಲ್ಲಿಕಾಯಿಯನ್ನು ತಿಳಿದಂತೆ ಅಂತ ಎಲ್ಲ ಕ್ರಿಯೆ ಮತ್ತು ಪ್ರಕ್ರಿಯೆಗಳನ್ನು ಬಲ್ಲವನಾಗಿರಬೇಕು. ಅಂಚಾದ ಅವನ್ ಏರು ನಿರ್ವಾಹಕವನ್ನಾಗ ಮ್ಯಾನೇಜರ್ ಒಂದು ನೇರು ನಿರ್ವಹಣೆ ಮಾಡ್ಬೇಕು. ಆಗ ಮಾತ ಗೊತ್ತು ಪೋಡಿಗೆ ಬಲ್ಲವನಾಗಿರ್ಬೇಕು. ಗೊತ್ತಿಜಿಡ ఆయన ಆ ಪೋಸ್ಟ್ಗೆ ದೀಪುಜೇರು ಇದು ಮ್ಯಾನೇಜರ್ ಆಫೀಸರ್ ಮ್ಯಾನೇಜರ್ ಇದು ಮ್ಯಾನೇಜರ್ பண்ணாங்க ಹೈಯರ್ ರೆಸ್ಪಾನ್ಸಿಬಿಲಿಟಿ ಆಗ ಅವ್ರ ರೆಸ್ಪಾನ್ಸಿಬಿಲಿಟಿ ಗೊತ್ತುಪೋಡು ಒಂಜು ವೇಳೆ ఆయన ಬೇಲೆಗೆ ದೀಪೇರು ಆಗ ಅವ್ರ ರೆಸ್ಪಾನ್ಸಿಬಿಲಿಟಿ ಗೊತ್ತಿಜಿಡ ఆయన ಬೇಲೆಡ್ದು ತಕ್ಕುವೆ ಆಗ ಉದರ್ಗೆ ಮಾತ್ರ ಮ್ಯಾನೇಜರ್ ಕೆಲಸ ದಾಲ ಗೊತ್ತಿಜಿ ಆಗ ಮನ್ಪ್ಯಾರ್ಲ ಗೊತ್ತಿಜಿ ದಾಲ ಜನರಲ್ ನಾಲೆಜ್ ಲೈಜ್ ದಾಗಿ ದೀಪುಜೆ ಅಂಚೆನೆ ಮೂಲ ನಿರ್ವಾಹಕೆ ಪನ್ನಗ ಮ್ಯಾನೇಜರ್ ಆಗ ದಾದ ಕ್ರಿಯೆ ಮತ್ತು ಪ್ರತಿಕ್ರಿಯೆ ಆಕ್ಷನ್ ಅಂಡ್ ರಿಯಾಕ್ಷನ್ ಪ್ರತಿಯೊಂದಿಲ ಗೊತ್ತಿರ್ಬೇಕು. ಪ್ರತಿಯೊಂದಿಲ ಗೊತ್ತು ಕೋಡಿಗೆ ವಿಶಿಷ್ಟ ವಸ್ತು ಎಂದರೆ ಮೂಲ ತಯಾರಕನಿಗೆ ತಾನು ಹೇಗೆ ಉತ್ಪಾದನಾ ಕಲೆಯನ್ನು ಕಲಿತೆ, ಎಲ್ಲಿಂದ ಸಾಮಾನ್ಯವನ್ನು ಪಡೆದೆ, ಹೇಗೆ ಇದನ್ನು ಸ್ಥಾಪಿಸಿದೆ, ತಯಾರಿಕೆ ಪ್ರಕ್ರಿಯೆಯಲ್ಲಿ ಹೇಗೆ ಉತ್ಪನ್ನಗಳು ಹೊರಬರುತ್ತಿವೆ, ಇವೆಲ್ಲವೂ ತಿಳಿದಿರುತ್ತದೆ. ಮೂಲ ತಯಾರಕವನ್ನಾಗ ಡೈರೆಕ್ಟ್ ಮ್ಯಾನುಫ್ಯಾಕ್ಚರ್ ಆಯ್ಗ ಮಾತು ಗೊತ್ತುಕೊಂಡು ಇತ್ತೆ ಒಂಜಿ ನಮ್ಮ ಕೃಷಿ ಬಂದ ಅಂಚಾಯ್ಗ ಅವು ದತ್ತದೆಲ್ಲ ಗೊತ್ತುಕೊಂಡು ದಾದ ಸಮಸ್ಯೆ ಬತ್ತುಂಡ ಐಕ್ ಮರ್ದು ಬಾಡ್ಲ ಗೊತ್ತುಕೊಂಡು ದೆಪ್ಪೆರ್ಲ ಗೊತ್ತುಕೊಂಡು ನೀಜಿ ನಡ್ರೆಲ್ಲ ಗೊತ್ತುಕೊಂಡು ದೆಪ್ಪೆರ್ಲ ಗೊತ್ತುಕೊಂಡು ಪಿರವೇನ ದಾದನಪೆನಿ ಹಾಕೊಂಡು ಪಿದೆ ಬರೋಡದ ಅವಲ ಗೊತ್ತುಕೊಂಡು ಪಿರವೇನ ಕೊಂಡ್ರೆಲ್ಲ ಗೊತ್ತು ಮಾತು ಗೊತ್ತುಕೊಂಡು ಆಯ್ತು. ವಿಶಿಷ್ಟ ವಸ್ತು ಮೂಲ ತಯಾರಕನಿಗೆ ತಾನು ಹೇಗೆ ಉತ್ಪಾದನಾ ಕಲೆಯನ್ನು ಕಲಿತೆ, ಎಲ್ಲಿಂದ ಸಾಮಗ್ರಿಗಳನ್ನು ಪಡೆದೆ, ಹೇಗೆ ಇದನ್ನು ಸ್ಥಾಪಿಸಿದೆ, ತಯಾರಿಕೆ ಪ್ರಕ್ರಿಯೆಯಲ್ಲಿ ಹೇಗೆ ಉತ್ಪನ್ನಗಳು ಹೊರಬರುತ್ತಿವೆ, ಇವೆಲ್ಲವೂ ತಿಳಿದಿರುತ್ತದೆ. ಮಾತು ಗೊತ್ತು. ಅಂಚನೆ ಬ್ರಹ್ಮನು ಪ್ರಥಮ
ಜಾತನಾದುದರಿಂದ ಸಹಜವಾಗಿ ಸೃಷ್ಟಿಕಾರ್ಯದ ಸಕಲವು ಅವನಿಗೆ ಗೊತ್ತಿರಬೇಕು. ಫಸ್ಟ್ ಲಿವಿಂಗ್ ಎಂಟಿಟಿ ಬ್ರಹ್ಮೆ, ಫಸ್ಟ್ ಲಿವಿಂಗ್ ಎಂಟಿಟಿ. ಭಗವಂತ ಫಸ್ಟ್ ಸೃಷ್ಟಿ ಮಾಡ್ಕೊಂಡು ಅಂಚದಾಗಿ ಮಾತ ತೀರಿಪಾರೆ ಭಗವಂತ. ಈಸ್ ಟ್ರೈನ್ಡ್, ಈಸ್ ವೆಲ್ ಟ್ರೈನ್ ಇನ್ ಈಚ್ ಅಂಡ್ ಎವ್ರಿ ಆಸ್ಪೆಕ್ಟ್. ಪ್ರತಿಯೊಂದು ಎಡ್ಲ ಭಗವಂತ ಟ್ರೈನ್ ಮಂದೆ ಮಾತೆಲ್ಲ ಅಂಚ ಟ್ರೈನ್ ಮಾಡ್ಬುಜೆ ಭಗವಂತೆ. ಸಿಲೆಕ್ಟೆಡ್ ಜನ ಮಾತ್ರ ಬ್ರಹ್ಮೆ, ಆ ಒಂಜಿ ಸಿಲೆಕ್ಟೆಡ್ ಜನ ಬ್ರಹ್ಮೆ ಮಹಾಜನ. ಎಸ್, ನೆಕ್ಸ್ಟ್ ಶ್ಲೋಕಕ್ಕೆ ಹೋಗಿ ಶ್ಲೋಕ 4. ಯದ್ ವಿಜ್ಞಾನ ಯತ್ ಆಧಾರ ಯತ್ ಪರಾತ್ವಂ ಯತ್ ಆತ್ಮಕ ಏಕ ಸೃಜಸಿ ಭೂತಾನಿ ಭೂತೈ ಏವ ಆತ್ಮ ಮಾಯಯ. अनुवाद भावार्थ भाई डिवाइन ग्रेस अभय चरण अरविंद भक्ति वेदन स्वामी ಶ್ರೀಲ ಪ್ರಭುಪಾದ ಕಿ ಜೈ. ನನ್ನ ಪ್ರಿಯ ತಂದೆಯೇ, ನಿನ್ನ ಜ್ಞಾನದ ಮೂಲ ಯಾವುದು? ಯಾರ ರಕ್ಷಣೆ ನೀನಿರುವೆ? ಯಾರ ಅಧೀನದಲ್ಲಿ ನೀನು ಕೆಲಸ ಮಾಡುತ್ತಿರುವೆ? ನಿನ್ನ ನಿಜವಾದ ಸ್ಥಾನಮಾನ ಏನು? ನೀನೊಬ್ಬನೇ ಎಲ್ಲ ವಸ್ತುಗಳನ್ನು, ಭೌತಿಕ ದ್ರವ್ಯಗಳನ್ನು ನಿನ್ನ ಸ್ವಶಕ್ತಿಯಿಂದ ಸೃಷ್ಟಿಸಿರುವೆ. ಒಂದು ಇಂಟೆಲಿಜೆಂಟ್ ಕ್ವಶನ್. ಎಸ್, ಇತನಿಗಳ ಪ್ರಶ್ನೆ ದಾಯಿಗೂ ಒಂದು ಇಂಟೆಲಿಜೆಂಟ್ ಕ್ವಶನ್. ಆಂಡ್ರೆಸ್ ಮಂತ್ಲೆ ದಾಯಿಗೆ ಒಂದು ಇಂಟೆಲಿಜೆಂಟ್ ಕ್ವಶನ್ ಯಾರಿಗೆ ಉತ್ತರ ಗೊತ್ತಿಲ್ಲ. ನಾರದೆ ಇತ್ತಕ್ಕೇನು ನಂಜನಗೂ ಪ್ರಶ್ನೆ, ಮಸ್ತ್ ಬುದ್ಧಿವಂತಿಗೆ ಪ್ರಶ್ನೆ. ದಾಯಿಗೆ ಆಂಡ್ರೆಸ್ ಮಂತ್ಲೆ ಯಾರಿಗೆ ಗೊತ್ತಿತ್ತು. ದಾಯಿಗೊಂದು ಮಸ್ತ್ ಇಂಟೆಲಿಜೆಂಟ್ ಪ್ರಶ್ನೆ ಯಾರಿಗ ಪಣೋಲಿಯಾ. ಹರೇ ಕೃಷ್ಣ, ಹರೇ ಕೃಷ್ಣ. ಟ್ರೈ ಮಂತ್ಲೆ ಒರಿಯಾಗಿ ಚಾನ್ಸ್ ಬರ್ತದೆ. ಎಲ್ಲ ಒರಿಯ ಬರೋದು. ಓಪನ್ ಅನ್ಮ್ಯೂಟ್ ಬಂದ್ಬಿಡು. ಹರೇ ಕೃಷ್ಣ ಓಪನ್ ಅನ್ಮ್ಯೂಟ್ ಬಂದ್ರೆ ದಾಯಿಗೆ ಒಂದು ಬುದ್ಧಿವಂತಿಕದ ಪ್ರಶ್ನೆ ನಾರದನ. ಹರೇ ಕೃಷ್ಣ. ದಾಯಿಗೆ ಹರೇ ಕೃಷ್ಣ ಪನೋಲಿ ಯಾರಿಗ್ಲಾ. ಹರೇ ಕೃಷ್ಣ ತುಲೆ ಭಕ್ತಿ ರೆಂಚ ಬನ್ನಗ ಓಕೆ. ಭಕ್ತಿಡ್ ತಪ್ಪಾಂಡಲ ಮಾರ್ಕ್ಸ್ ಉಂಟು. ತೆಂಚ ಬನ್ನಗ ಭೌತಿಕ ಅಡಿತೆ ನಿಕ್ಲ ಮಗೆ ಇಂಜಿನಿಯರಿಂಗ್ ಮತ್ತೊಂದುಲ್ಲೆ ಈ ಸತಿ ಆನ ಎನ್ಮ ಸೆಮಿಸ್ಟರ್ ಆಂಡ್ ఆయన ಒಂಜಿ ಪೇಪರ್ పోతుండు. ಒಂಜಿ ಪೇಪರ್ ಬನ್ನಾಗ ಅವು ಇಂಪಾರ್ಟೆಂಟ್ ಪೇಪರ್ ಹತ್ತು. ಒಂಜಿ ಪೇಪರ್ పోతుండు. ಐದು ಜಾಸ್ತಿ ಇಂಪಾರ್ಟೆಂಟ್ ಅವು ಪೇಪರ್ ಅನ್ನು పోతుండు. 40 ಪಾಸ್ ಆಗ್ತದೆ. ಆಯ್ಕೆ ಸರ್ಟಿಫಿಕೇಟ್ ತಿಕ್ಕುಜಿ, ಗ್ರಾಜುಯೇಷನ್ ಸರ್ಟಿಫಿಕೇಟ್ ತಗೊಂಡಾಗ ಭೌತಿಕ 100% ಆದ್ರೆ 100% ಆನ ಮಾತ್ರ ಸರ್ಟಿಫಿಕೇಟ್ ತಿಕ್ಕೊಂಡು ఆయన 40 ಮಲ ಕ್ಲಿಯರ್ ಆವಡು ಬೊಕ್ಕ ಈಗ ಎಸ್ ಈಸ್ ಎ ಇಂಜಿನಿಯರಿಂಗ್ ಗ್ರಾಜುಯೇಟ್ ಬಂದ ಈಗ ಸರ್ಟಿಫಿಕೇಟ್ ತಿಕ್ಕೊಂಡು ಆಂಡ ಭಕ್ತಿ ಅಂಚದು ಫೈಲ್ ಆನಲ್ಲ ಪಾಸ್. ಈ ಲೈಫ್ 1% ಆದ್ರೆ ನೆಕ್ಸ್ಟ್ ಲೈಫ್ 2% ಸ್ಟಾರ್ಟ್ ಅಂಚದು ಮೂಲು ನಮ್ಮ ತಪ್ಪಾಂಡಲ್ಲ ಬೇಜಾರ ಕರೇಜ್ ಫೈಲ್ ಆನಲ್ಲ ಪಾಸ್. ಪ್ರಯತ್ನ ಮಾರ್ಕ್ಸ್ ಉಂಟು. ನಾನು ಏತೋ ಸತಿ ಬಂದೆ ಬುಕ್ ಟಿಶ್ಯೂ ಅನ್ಕೊಂಡಾಗ ಅಲ್ಪ ಆನಿ 0 ಸೇಲ್ ಆನಲ್ಲ ಮಲ್ಲೇಜ್ ಇಂಗ್ಲ ಪ್ರಯತ್ನ ಮಂತ ಐಕ್ ಭಗವಂತ ಮಾರ್ಕ್ಸ್ ಕೊಡ್ತಾನ ಅಂಚ ಮೂಲ ಅಂಚನೆ ನಿಕ್ಲು ಆನ್ಸರ್ ಪ್ರಯತ್ನ ಮಂತಂಡ ತಪ್ಪಾಣಲ್ ತೊಂದರೆ ಪ್ರಯತ್ನ ಮಾರ್ಕ್ಸ್ ಉಂಟು. ಎಸ್ ಮುಂದೆ ದಾಯಿಗಿತ್ತು ಇಂಪಾರ್ಟೆಂಟ್ ಪಂಡೆ ಬಂದಾಗ ಸುಲೆ ನಾರದ ಮುನಿಲ POD OT ನಾರದ ಮುನಿ ಗೊತ್ತುಂಡು ಬ್ರಹ್ಮಾಗಿರುತ್ತೆ. ಪ್ರಿವಿಯಸ್ ಶ್ಲೋಕ ನಾರದ ಮುನಿ ದಾದಮನ್ ಬಿಟ್ಟು ಬಂದಾಗ ತುಲೆ ಮೂಲ ಕರೆಕ್ಟ್ ತೋಲೆ ನನ್ನ ಪ್ರಿಯ ತಂದೆ ಇವೆಲ್ಲವೂ ನಿನಗೆ ವೈಜ್ಞಾನಿಕ ಗೊತ್ತು, ನಿನಗೆ ಹಿಂದೆ ಪಾಸ್ಟ್ ಗೊತ್ತುಂಡು, ನೀಕು ಭವಿಷ್ಯ ಗೊತ್ತುಂಡು, ಬೊಕ್ಕ ನೀಕು ಫ್ಯೂಚರ್ ಗೊತ್ತುಂಡು. ಭವಿಷ್ಯ ಗೊತ್ತುಂಡು ಬೊಕ್ಕ ಇತ್ತೆ ಫ್ಯೂಚರ್ ಬೊಕ್ಕ ವರ್ತಮಾನ ಗೊತ್ತುಂಡು. ಬೊಕ್ಕ ಬ್ರಹ್ಮಾಂಡ ದಾದಮದ ಅವಮಾದ ಗೊತ್ತುಂಡು. ಪ್ರತಿಯೊಂದು ನಿನ್ನ ನೆಲ್ಲಿಕಾಯಿ ಅದೆಲ್ಲವೂ ನೆಲ್ಲಿಕಾಯಿ ಅಂತ ನಿನ್ನ ಮುಷ್ಟಿಯಲ್ಲಿ ಉಂಟು. ಮಾತ್ರ ನಿನ್ನ ಮುಷ್ಟಿಯಲ್ಲಿ ಉಂಟು ನೆಲ್ಲಿಕಾಯ್ದಲ್ಲ. ಇದು ಇನ್ನು ಮುಂದಿನ ಬಂತೆ ಅಣ್ಣ ಗೊತ್ತುಂಡು ದದೆ ನನ್ನ ಪ್ರಿಯ ತಂದೆ ನಿನ್ನ ಜ್ಞಾನದ ಮೂಲ ಯಾವುದು ಪನ್ನಗ ನಿನ್ನ ಪಿರೋರಿ ಉಲ್ಲೆ ನಿನ್ನ ಅಮ್ಮೇರುಲ್ಲೆ ನಿಕ್ಕ ಅಮ್ಮೇರುಲ್ಲೆ ಈ ಅಲ್ಟಿಮೇಟ್ ಅತ್ತಿ ಒಂದು ಇಂಟೆಲಿಜೆನ್ಸ್ ಬಂದ್ಬೇನೆ ನಿಕ್ ಜ್ಞಾನ ಕೊಡ್ತೀನಿ ಪಿರೋರಿ ಉಲ್ಲೆ ಈ ಫೈನಲ್ ಅತ್
ఇది ప్రీవియస్ లో కూడా పుగర్దే నారదముని దవనగా అమ్మేరు పుగరు అన మూల దవన్పేని ಮೂಲ ಎರಡೇ ಪ್ರಶ್ನೆ. ವಾಟ್ ಎ ಕ್ವಶನ್. ಈ ಏರ್ನ ರಕ್ಷಣೆ ಒಪ್ಪು ನಿನ್ನ ಜ್ಞಾನದ ಮೂಲ ನೀ ಕೊಲ್ತು ಬತ್ತಿ ಜ್ಞಾನ ಈ ಏರ್ನ ರಕ್ಷಣೆ ಒಪ್ಪು ಏರ್ನ ಅಂಡರ್ ಈ ಕೆಲಸ ಮಾಡ್ಬೋದು ನಿನ್ನ ನಿಜವಾದ ಸ್ಥಾನಮಾನ ಎಂಚ ನಿನ್ನ ಪೊಸಿಷನ್ ಎಂಚಿನ ನಿನ್ನ ಸ್ವಾಶಕ್ತಿ ನೀ ಸೃಷ್ಟಿಮಂತನ ಒಂದು ಮತ್ತೆ ಎರಡೇ ಪ್ರಶ್ನೆ. ಸೂಪರ್ ಕ್ವಶನ್ ಸೂಪರ್. ಎಸ್ ಬಾವರ್ದ ಬೋಯ್ ಬ್ರಹ್ಮದೇವನು ಕಠೋರ ತಪಸ್ಸುಗಳನ್ನು ಆಚರಿಸಿ ಸೃಜನ ಶಕ್ತಿಯನ್ನು ಗಳಿಸಿದನೆಂಬುದು ಶ್ರೀ ನಾರದ ಮುನಿಗಳಿಗೆ ಗೊತ್ತು, ತಿಳಿದಿತ್ತು. ನಾರದ ಮುನಿಗೆ ಗೊತ್ತು, ಭಯಂಕರ ತಪಸ್ಸು ಅಂತದ್ದು. ಹೀಗೆ ಬ್ರಹ್ಮನಿಗೆ ಸೃಜನ ಶಕ್ತಿಯನ್ನು ದಯಪಾಲಿಸಿದ ಮತ್ತೊಬ್ಬ ಶ್ರೇಷ್ಠ ವ್ಯಕ್ತಿ ಇದ್ದಾನೆ. ಎಂಚ ಬನ್ನಾಗ ಒಂಜಿ ಡಿಸೈನ್ ತೂನಾಗ ಇದು ರೋಸ್ ನಿಕ್ಲು ದೂಪರ್ ಗುಲಾಬಿ ಬಾರಿ ಖುಷಿ ಆಪ್ ನಿಕ್ಲೆ ಒಂಜಿ ಒಂದು ತರೇಕ್ಲ ಪಾಡುವೆ ಖುಷಿ ಎಡ್ಡ ಡಿಸೈನ್ Prabhupada one just you see that design, behind that design there is a designer. A design the piroudu designer ulle avu Krishna. Anjane Narada Muni gottundu Narada Muni dadavan bini Brahmadevarige ayana ammere ಭಯಂಕರ ತಪಸ್ಸು ಮಂದೈ ನಟ್ ನಿಕ್ಕು ಸೃಜನ ಶಕ್ತಿ ಗೊತ್ತಾಂಡ ಆಂಡ ನಿಕ್ಕು ಸೃಜನ ಶಕ್ತಿ ಏರ್ ಕೊಡ್ತೀನಿ ಅವು ಮೇಯ್ನಿತ್ತೆ ಮೊದಲು. ಹೀಗೆ ಬ್ರಹ್ಮನಿಗೆ ಸೃಜನ ಶಕ್ತಿಯನ್ನು ದಯಪಾಲಿಸಿದ ಮತ್ತೊಬ್ಬ ಶ್ರೇಷ್ಠ ವ್ಯಕ್ತಿ ಇದ್ದಾನೆ ಎಂಬುದನ್ನು ಅವರು ಬಲ್ಲವರಾಗಿದ್ದರು. ತೊಲೆ ಒಂದು ಮೈನ್ ಇಂಪಾರ್ಟೆಂಟ್ ಪಾಯಿಂಟ್. ಬ್ರಹ್ಮಗ ಆತ ಶಕ್ತಿ ಇತ್ತನಲ್ಲ, ಬ್ರಹ್ಮನ ಪಿರೋಡಿಯಲ್ಲಿ ಅವು ಕೃಷ್ಣ. ಆದ್ದರಿಂದ ಅವರ ಮೇಲಿನ ಎಲ್ಲ ಪ್ರಶ್ನೆಗಳು ಕೇಳಿದರು. ಆದ್ದರಿಂದಲೇ ವೈಜ್ಞಾನಿಕ ಸಾಧನೆಗಳ ಪ್ರಗತಿಪರ ಅನ್ವೇಷಣೆಗಳು ಸಹ ಇದೇ ರೀತಿಯಲ್ಲಿ ಸ್ವತಂತ್ರವಲ್ಲ. ತುಲೆ ನೆಕ್ ಬಂದ್ಬಿನಿ ಸೈನ್ಸ್, ನಮ್ಮ ಸೋ ಕಾಲ್ಡ್ ಸೈನ್ಸ್ ಫಾಲೋ ಮನ್ಬುನು ಆರೋಹ ಪಂಥ ಬಂದಾಗ ಅಸೆಂಡಿಂಗ್ ನಾಲೆಜ್ ಪ್ರೊಸೆಸ್ ಇತ್ತೆ ಎಂಕುಲು ಫಾಲೋ ಮನ್ಪುನು ಅವರೋಹ ಪಂಥ ಪನ್ನಗ ಡಿಸೆಂಡಿಂಗ್ ಪ್ರೊಸೆಸ್. ನಿಕ್ಕದಾದ ವ್ಯತ್ಯಾಸ ಅಸೆಂಡಿಂಗ್ ಪ್ರೊಸೆಸ್ ಆರೋಹ ಪಂಥ ಅವರೋಹ ಪಂಥದಾದ ವ್ಯತ್ಯಾಸ. ತುಲೆ ಆರೋಹ ಪಂಥ ಪನ್ನಗ ಈ ವಿಜ್ಞಾನಿನಕುಲು ದದ ಅಕುಲು ಎಕ್ಸ್ಪೆರಿಮೆಂಟ್ ಮಾಡ್ಬೋದು, ರಿಸರ್ಚ್ ಮಾಡ್ಬೋದು. ಎಸ್ ಹೆಂಗ್ ಗೊತ್ತಾಣ ಪ್ರಭುಪಾದ ಒಂದು ಪೇರು ಇತ್ತೆ ಅವರೋಹ ಪಂಥ ಪನ್ನಗ ಭಕ್ತಿಯರ್ನಕುಲು ಶುದ್ಧ ಭಕ್ತಿಯರ್ನಕುಲು. ಪ್ರಭುಪಾದ ಮೆನಿ ರಿಸರ್ಚ್ ಈಸ್ ನಾಟ್ ರಿಕ್ವೈರ್ಡ್ ಇನ್ ವೇದಿಕ್ ಸೈನ್ಸ್. ರಿಸರ್ಚ್ ಮರು ಹುಡುಕುವುದು ರಿಸರ್ಚ್ ಅಗತ್ಯಜಿಗೆ ಬಿಕಾಸ್ Prabhupada mean already Krishna has researched everything. ಕೃಷ್ಣ ಮಾತಲ್ಲಿ ರಿಸರ್ಚ್ ಬಂದೆ ನಮ್ಮ ಇಂಚಿನ ರಿಸರ್ಚ್ ಮಾಡ್ಬೋದು ಅಗತ್ಯಜಿ ರಿಸರ್ಚ್ ಮಾಡ್ಬೋದು ಅಂಚ ಆರೋಪ ಅಂತ ಎಡ್ಡೆತ್ತು ವಿಜ್ಞಾನಿಗಳು ಆರೋಪ ಅಂತ ದಯವನ್ನಾಗ ತುಲೆ ನಿಕ್ಲೆ ಒಂದು ಎಲ್ಲಿ ಎಕ್ಸಾಂಪಲ್ ಕೊಡ್ಪೆ ಇತ್ತೆ ಆಲ್ಬರ್ಟ್ ಐನ್ಸ್ಟೀನ್. he was a believer of God. Prabhupada one real scientist like Newton, Albert Einstein starting the ಅಕುಲು ದೇವರನ್ನ ಭಗವದ್ಗೀತೆ ನಂಬೊಂದಿದ್ದೇವೆ, ದೇವರು ನಂಬುದಿದ್ದಾರೆ. ಅಂಡ್ ಇತರ ಸೋಕಾಲ್ಡ್ ಸೈಂಟಿಸ್ಟ್ ನಕುಲು ನಂಬುಜೇರು. ಹಂಚ ಪ್ರಭುಪಾದ ಬಂದ್ಬಿನಿ ದೇ ವೇರ್ ನಾಟ್ ಎಥಿಸ್ಟ್. ಈ ಆಲ್ಬರ್ಟ್ ಐನ್ಸ್ಟೀನ್, ನ್ಯೂಟನ್, ದೇ ಆರ್ ದಿ ರಿಯಲ್ ಸೈಂಟಿಸ್ಟ್. ಅಂಡ್ ಇತರ ಸೈಂಟಿಸ್ಟ್ ಬಂದಾಗ ಆನ್ ದುಂಕುದು ಐನ್ಸ್ಟೀನ್ ನ್ಯೂಟನ್ ದುಂಕುದು ಎಸ್ ಯಾನು ಪೊಸತ್ ರಿಸರ್ಚ್ ಮಾಡ್ತಾರೆ. ಅಂಡ್ ಪ್ರಭುಪಾದ್ ಆವಡ್ ಪ್ರೀವಿಯಸ್ ಆಚಾರ್ಯ ಏರ್ಲ ಆವಡ್ ಅಕುಲು ಏರ್ಲಂಚ ಬಂದ್ಪುಜೆ ಇತ ಶುಕಮುನಿ ಎನ್ನ ಸ್ವಂತ ಇಜ್ ವೇದವ್ಯಾಸರ ದಾದ ಬಂತಿರವೇನು, ವೇದವ್ಯಾಸರ್ ನಾರದ ಮುನಿ ದಾದ ಬಂತಿರವೇನು, ನಾರದ ಮುನಿ ಬ್ರಹ್ಮ ದಾದ ಬಂತಿರವೇನು, ಬ್ರಹ್ಮ ಕೃಷ್ಣ ದಾದ ಬಂತಿರವ ಒಂದು ನಿಜವಾಗಿನ ಅವರೋಹ ಪಂಥ ಡಿಸೆಂಡಿಂಗ್.
ಪ್ರಿವಿಯಸ್ ಆಚರಣೆ ಇಂಚ ಬಂದಿರ ಅವಿನಂಜನೆ ಬಂದಿ ಅಣ್ಣ ನಮ್ಮ ಸೋಕಾಲ್ ಸೈನ್ಸ್ ಇಂಚಿನ ಬಂದಾಗ ಅಸೆಂಡಿಂಗ್ ಅದು ಬಂದಾಗ ఆయన దుంకుది ಎಂಕ್ ನೋಬೆಲ್ ಪ್ರೈಸ್ ತಿಕ್ಕೊಡೋದು ದುಂಕು ಜೀರ ದಿಕ್ಕುಜಿ ಯಾನ್ ಹೊಸದ ಎಕ್ಸ್ಪೆರಿಮೆಂಟ್ ಬಂದ ಯಾನ್ ಹೊಸ ಎನ್ನ ಥಿಯರಿ ಎನ್ನ ಹೊಸ ಪೇಪರ್ ಒಂದು ಸೋಕಾಲ್ ಸೈನ್ಸ್ ಅಂಚೆ ಒಂದೇನು ಅರ್ಥ ಮಾಡ್ಕೊಳ್ಳಿ ಕೆಲವೊಂದು ಸೈನ್ಸ್ ಚೂರು ತದನ್ಪಿನಿ ಕಷ್ಟ ಉಂಡು ಅಂಡ ನಮ್ಮ ಭಕ್ತಿ ಮಂತ ನಂಗೆ ಗೊತ್ತಾಗ ಪ್ರಭುಪಾದ ಮಸ್ತ್ ಕಡೆ ಇಂಚಿನ ಮತ್ತೆ ರೀಲ್ ಮಾಡ್ಬೇಕು ಪ್ರಭುಪಾದ ಗೊತ್ತುಂಟು ಈ ಸೋಕಾಲ್ ಸೈಂಟಿಸ್ಟ್ ಉಲಾದ ಮಂದಿ ಅಕುಲು ತಪ್ಪು ಜನಗಳೇ ಕೊರೊಂದುಲ್ಲೆ ಎನ್ನ ಪ್ರಕಾರ ಎಸ್ ಯಾನ್ ಹೊಸತೊಂಜಿ ಒಂದು ಇನ್ವೆಂಟ್ ಬಂತೆ ಹಿಂಗ್ ನೋಬೆಲ್ ಪ್ರೈಸ್ ತಿಕ್ಕೊಡು ನೆಟ್ ಇನ್ವೆಂಟ್ ಬಂದ್ಪರ್ಲೆ ಆಲ್ರೆಡಿ ಉಂಟು ನಮ್ಮ ವೈದಿಕ್ ಸೈನ್ಸ್ ಅಂಡ್ ಸೋಕಾಲ್ ಸೈನ್ಸ್ ಈ ರೀತಿ ಪ್ರಬೋಧನ್ ಬಿನಿ ಬ್ಲೈಂಡ್ ಮ್ಯಾನ್ ಈಸ್ leading another blind man. Mukul mata kurure nakulu. Air undin follow on per akulla gundi kurure. Ite ori kannu tojanju nae. Aye air kannu tojuna ayana kade kaital board road cross man pare. And aye popina air nadege kannu tojanju. Rajjanla bus tadi kurure. Anjani so called scientist la air undin follow on per rajjanla gundi kurure. Dayanaga ayana ಧರ್ಮನ್ನಾಗ ಇಂಚಾದುಪ್ಪು ಅಂಚಾದುಪ್ಪು ఆయన ಪ್ರಕಾರ ఆయన ನಮ್ಮ ವೇದಿಕ್ ಸೈನ್ಸ್ ಅಂಚದು ಇಂಚೆನೆ ಎನ್ನ ಪ್ರಕಾರ ಅಂಚದಲೇಜ್ ಆದ್ದರಿಂದ ವೈಜ್ಞಾನಿಕ ಸಾಧನ ಪ್ರಗತಿಪರ ಅನ್ವೇಷಣೆ ಸಹ ಇದೇ ರೀತಿಯ ಸ್ವತಂತ್ರವಲ್ಲ ವಿಜ್ಞಾನಿಯು ಸಹ ಮತ್ತೊಬ್ಬನ ಸೃಷ್ಟಿಸಿದ ಅದ್ಭುತ ಮಿದುಳಿನ ಮೂಲಕ ಈಗಾಗಲೇ ಅಸ್ತಿತ್ವದಲ್ಲಿರುವ ವಸ್ತುವೊಂದರ ಜ್ಞಾನವನ್ನು ಪಡೆದುಕೊಳ್ಳಬೇಕು ವಿಜ್ಞಾನ ಕಾದಮನ್ ಕೊಡು ಪ್ರೊಪೋಸ್ ಕ್ಲಿಯರ್ ಬಂದೆ ಮತ್ತೊಬ್ಬನು ಸೃಷ್ಟಿಸಿದ ಅದ್ಭುತ ಮೆದುಳಿನ ಮೆದುಳು ವಿಜ್ಞಾನಿ ಸೃಷ್ಟಿ ಮಾಡ್ಬಾರ ಇಜ್ಜಿ ಮೆದುಳು ಸೃಷ್ಟಿ ಮಾಡಿದ ಕೃಷ್ಣ ಗ್ರೇಡ್ ಗೋರ್ಪೂಜೆ ನೆಕ್ಯಾನ ಎಲ್ಲಿ ಒಂದು ಎಕ್ಸಾಂಪಲ್ ಬಂದ್ಬೇಡ ಈ ಎಕ್ಸಾಮ್ ನಿಕ್ಲ ಅರ್ತಾವ ಪ್ರಭುಪಾದನವರ ಅಮೆರಿಕಾಡು ಗೆಸ್ಟ್ ಆದ್ಲೆ ಹೋಯ್ ಅಕುಲು 100 ಫ್ಲೋರ್ ಬಿಲ್ಡಿಂಗ್ ಒಂದು ಹೋಗ್ತದೆ ಆ ಟೈಮ್ 100 ಫ್ಲೋರ್ ಬಂದ ಮಲ್ಲ ವಿಷಯ ಇತ್ತ ಮೂಲ 3 ಮಾತ್ರ ನಾಯಿ ಸಂತೆ ಉಂಟು 100 ಫ್ಲೋರ್ ಎಲ್ಲ ಕಟ್ಬೇಕು ಅಂಚ ಪ್ರಭುಪಾದ ಲಿಪ್ಪೇರು ಎಸ್ ಸ್ವಾಮೀಜಿ ವಿ ಹ್ಯಾವ್ ಡನ್ ಇಟ್ ಪ್ರಭುಪಾದ ಗೆಸ್ಟ್ ಆದ ಲೆಪ್ಪಾರೆ ಐಕ್ ಪ್ರಭುಪಾದ ಬಂದ್ಬೇಕು ಎಸ್ ವಾಟ್ ಯು ಹ್ಯಾವ್ ಡನ್ ಇಟ್ ಎಂಚಿನ ಬಂದ ನೀವು ಪೊಯ್ಯೆ ಏರ್ನ ಎಂಗುಲ್ ಕಂತೀರಿ ಕಾಸ್ಕೊಳ್ತು ನಿಕ್ಲು ಈಗ ತಯಾರು ಮಾಡ್ಬೇರ ಆತನ ಪೊಯ್ಯೆ ಈಚ್ ಕರ್ಬ ಏರ್ನ ಎಂಗುಲ್ ಕಂತೀನಿ ಕರ್ಬ ತಯಾರು ಮಾಡ್ಬೇರ ಆತನ ಈಚ್ ಕಲ್ಲಿ ಏರ್ನ ಎಂಗುಲ್ ಕಂತೀನಿ ಸಿಮೆಂಟ್ ಏರ್ನ ಪ್ರಬೋಧನ್ ಬೇರೆ ಯು ಆರ್ ಯೂಸಿಂಗ್ ಕೃಷ್ಣಾಸ್ ರಿಸೋರ್ಸ್ ಕೃಷ್ಣನ ಆಸ್ತಿ ನಮ್ಮ ಯೂಸ್ ಮಾಡ್ತದ್ದು ಯಾನ್ ಮಂತೀನಿ ನಂಗೆ ಒಂಜಿ ಕರ್ಮ ಮನ್ಪೆರೆ ಆಪಿಸಿ ಒಂಜಿ ಕಲ್ಲು ಮನ್ಪೆರೆ ಆಪಿಸಿ ಪೊಯ್ಯ ಮನ್ಪೆರೆ ಆಪಿಸಿ ಸಿಮೆಂಟ್ ಮನ್ಪೆರೆ ಆಪಿಸಿ ಮಾತ ಭಗವಂತನ ಅಂಚ ಮೂಲವನ್ನು ಪ್ರಭುಪಾದ ವಿಜ್ಞಾನಿಯು ಸಹ ಮತ್ತೊಬ್ಬನು ಸೃಷ್ಟಿಸಿದ ಅದ್ಭುತ ಮೆದುಳು ಈ ಮೆದುಳು ಏರು ಸೃಷ್ಟಿ ಮಂದಿ ವಿಜ್ಞಾನಿಗೆ ವಿಜ್ಞಾನಿ ಮೆದುಳು ಉಂಟು ಇನ್ನೇರು ಸೃಷ್ಟಿ ಮಂದಿನಿ ಎಸ್ ಒಂದು ನಿಮಿಷ ಎಸ್ ಓಪನ್ ಅನ್ಮ್ಯೂಟ್ ಮಾಡೋದಿಲ್ಲ ವಿಜ್ಞಾನಿನ ಮೆದುಳು ಏರು ಸೃಷ್ಟಿ ಬಂದೀನಿ ಏರು ಸೃಷ್ಟಿ ಬಂದೀನಿ ಭಗವಂತೆ ಅಂಚ ವಿಜ್ಞಾನಿನ ಮೆದುಳು ಸೃಷ್ಟಿ ಬಂದೀನಿ ಭಗವಂತೆ ನಂಗೆ ಮೆದುಳು ಸೃಷ್ಟಿ ಮಾಡ್ಬೇರೆ ಆಪಿಸಿ ಅಂಚ ವಿಜ್ಞಾನಿ ಸಹ ಮತ್ತೊಬ್ಬನ ಸೃಷ್ಟಿಸಿದ ಅದ್ಭುತ ಮೆದುಳಿನ ಮೂಲಕ ಈಗಾಗಲೇ ಅಸ್ತಿತ್ವವಿರುವ ವಸ್ತುವನ್ನು ಜ್ಞಾನವನ್ನು ಪಡೆದುಕೊಳ್ಳಬೇಕು ವಿಜ್ಞಾನಿಯೊಬ್ಬನು ತನಗೆ ಲಭ್ಯವಾದ ಇಂಥ ಮೆದುಳಿನ ಸಹಾಯದಿಂದ ಕೆಲಸ ಮಾಡಬಲ್ಲ ಅಷ್ಟೇ ಆಯ್ಕೆ ಸಿಕ್ಕಿದ ಮೆದುಳಿನ ಪ್ರಕಾರ ಕೆಲಸ ಮಾಡ್ಬೇಕು ಅಷ್ಟೇ ಅಂಡ್ ಆಯ್ಕೆ ಅವ ಮೆದುಳು ಕ್ರಿಯೇಟ್ ಮಾಡ್ಬೇರೆ ಆಪಿಸಿ ಮೆದುಳು ಕ್ರಿಯೇಟ್ ಮಾಡ್ಬೇರೆ ಆಯ್ಕೆ ಡಿಸೈನರ್ ಬೋರ್ಡ್ ಅವ್ ಡಿಸೈನರ್ ಕೃಷ್ಣೆ ಈತೆ ಸಿಂಪಲ್ ಲಾಜಿಕ್ ವಿಜ್ಞಾನಿಯಿಂದ ಉಪ್ಪುನ ಮೆದುಳು ಸೃಷ್ಟಿ ಮಂದಿ ಕೃಷ್ಣೆ ಅವನು ತನ್ನದೇ ಮೆದುಳನ್ನು ಅಥವಾ ಅಂತ ಇನ್ನೊಂದು ಮೆದುಳನ್ನು ಸೃಷ್ಟಿಸಲಾಗುತ್ತದೆ ಏರು ವಿಜ್ಞಾನಿಗಳು ಆಪಂಡ ಏರ್ಲ ಆಯ್ ಅಂಚ ಆಪನ ಆಯ್ತಂಡ ನಮ್ಮ ಅಡ್ಡ ಕೂರ್ಗಾಯ ಓವಣ್ಣ ವಿಜ್ಞಾನಿ ತೋಜಿಪಾಲೆ ಆಗ ಮೆದುಳು ಕ್ರಿಯೇಟ್ ಮಾಡ್ಬಾರ ಅಭಿನಯ ಇಚ್ ಪ್ರಬೋಧನ್ ಬೇರೆ ಒಂದ್ಸತಿ ಪ್ರಬೋಧನ್ ಬಿನಿ ಎಸ್ ಕ್ಯಾನ್ ಯು ಕ್ರಿಯೇಟ್ ಒನ್ ಇನ್ಸೆಕ್ಟ್ ವಿಜ್ಞಾನಿರ ವಿ ಆರ್ ಟ್ರೈಯಿಂಗ್ ವಿ ಆರ್ ಎಕ್ಸ್ಪೆರಿಮೆಂಟಿಂಗ್ ಒನ್ ಡೇ ವಿಲ್ ಕ್ರಿಯೇಟ್ ನೌ ಯು ಕ್ರಿಯೇಟ್ ಪ್ರಬೋಧನ್ ಬೇರೆ ಇತ್ತೆ ಈ ಉಮಿಲ್ ಸೃಷ್ಟಿ ಮಾಡಿ ಆಪುಚಿ
ಮಲ ಕೊಚ್ಚುಂಡು ಭಗವಂತ ಏತ್ ಬೀಜನ್ ಕ್ರಿಯೇಟ್ ಮಂದೆ ಆಣ್ ಪೊಣ್ಣು ಒಮಿಲ್ ಮೀನ್ ಮರ ಪಕ್ಷಿ ಪ್ರಾಣಿ ಆಗ ಚೂರ್ಲ ಆಂಕರೇಜ್ ಅಂದ್ರೆ ಸೈಂಟಿಸ್ಟ್ ನಾವು ಒಂಜಿ ಇಲ್ಲೇ ಬಂದದ ಇವಾಗ ಯಾನ್ ಮಂದ ಇಂಚಿನ ಮಂದ ನಾವು ದಾಲ ಒಂದು ಬೇರೆ ಆಫೀಸ್ ಸೃಷ್ಟಿದಾರ. ಆದ್ದರಿಂದ ಸೃಷ್ಟಿಯ ವಿಚಾರದಲ್ಲಿ ಯಾರೊಬ್ಬರು ಸ್ವತಂತ್ರ ಅಲ್ಲ, ಅಥವಾ ಸೃಷ್ಟಿಯು ತಾನಾಗಿ ಆಗುವುದು. ಆಟೋಮೆಟಿಕ್ ಆಗ್ತದ, ಆಟೋಮೆಟಿಕ್ ಆಗುಂಡ. ಸೈಂಟಿಸ್ಟ್ ಎವ್ರಿಥಿಂಗ್ ಕೇಮ್ ಬೈ ಚಾನ್ಸ್, ಎವ್ರಿಥಿಂಗ್ ಕೇಮ್ ಬೈ ಚಾನ್ಸ್. ಚಾನ್ಸ್ ನಿಂಚಾಬಿನಿ ಪ್ರೊಬಲ್ ಎವ್ರಿಥಿಂಗ್ ಕೇಮ್ ಬೈ ಕೃಷ್ಣ. ಇದು ಹೆಂಗ್ ಕೃಷ್ಣ ಬಗ್ಗೆ ವರ್ಡ್ ಯೂಸ್ ಮಾಡ್ಕೊಂಡು ಎವ್ರಿಥಿಂಗ್ ಕೇಮ್ ಬೈ ಕೃಷ್ಣ. ಸೈಂಟಿಸ್ಟ್ ನಗಳು ಯೂಸ್ ಮಾಡ್ಕೊಂಡು ವರ್ಡ್ ಎವ್ರಿಥಿಂಗ್ ಕೇಮ್ ಬೈ ಚಾನ್ಸ್. ಈತೆ ವ್ಯತ್ಯಾಸ. ಅಕುಲ್ ಚಾನ್ಸ್ ಇಂಕುಲ್ ಕೃಷ್ಣ. ನನಗ ಕೃಷ್ಣನ ವರ್ಡ್ ಅಕುಲ್ ಪಾಡು ಸೇರಿ ತಬಣ ಈಗ ಉಂಡು ಅಹಂಕಾರ ಉಂಟು ಯಾನ್ ಮಲ್ಲ ಅವು ಅಕ್ಲೇನು ಪ್ರೀವಿಯಸ್ ಲೈಫ್ ದ ಸುಕೃತಿ ಪಡೆದೇರು ಅಕುಲು ಈ ಲೈಫ್ ಅಕಲ್ ತಿಕ್ಕೊಂದುಂಡು ಪುಣ್ಯ ಲಾಸ್ಟ್ ಲೈಫ್ ದ ಅಂಚೆ ಸೈಂಟಿಸ್ಟ್ ಆದು ಪೋಡು ಮತ್ತು ಪಿರೋಂಜಿ ಆದು ಪೋಡೆ ನೆಕ್ಸ್ಟ್ ಲೈಫ್ ಆಯೆ ಉಮಿಲಾಪೆ ಪಿಜಿನಾಪೆ ದಾದಣ್ಣಂಜಾಪೆ ಭಗವಂತ ಕಡ್ಡ ಬುರ್ಜಿ. ಎಸ್ ಹರೇ ಕೃಷ್ಣ. ಎಸ್ ಏನೋ ಪ್ರಶ್ನೆ ತನಕ ಏನೋಲಿ ಎಸ್ ಎಲ್ಲ ಫೀಸ್ಟ್ ಉಂಡು ಎಲ್ಲ ದಯಮಂತ್ರದ ಮಾತೆಲ್ಲ ಬಲ್ಲೆ ಎಲ್ಲ ಹಿಂಗೆ ಹೊಸ ಬ್ರಹ್ಮಚಾರ ಶಿಫ್ಟ್ ಆತ ಅಂಚೆ ಎಲ್ಲ ಸ್ಪೆಷಲ್ ಫೀಸ್ಟ್ ಮಧ್ಯಾಹ್ನ 1 ಗಂಟೆಗೆ ಒಣಸು 12 ಪೂಜೆ 10 ಗಂಟೆ ಪ್ರೋಗ್ರಾಮ್ ಸ್ಟಾರ್ಟ್. ಎಸ್ ಹರೇ ಕೃಷ್ಣ. ಎಲ್ಲ ಬರೋಲಿ ಮಾತಾಡಿಲ್ಲ ಕುಲಾಯಿ ಕೊಡಿಕೆರೆ. ಹರೇ ಕೃಷ್ಣ. ಎಸ್ ಏನೋ ಪ್ರಶ್ನೆ ತನಕ ಏನೋಲಿ.